ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾದಯಾತ್ರಿಗಳು ಮುಂಡಾಜೆ ತಲುಪಿದ ನಂತರ ಎಡಕ್ಕೆ ಚಲಿಸಿದಾಗ ಅವರು ಒಂಜರಬೈಲಿನ ಮೂಲಕವಾಗಿ ಬರ್ತಾರೆ. ಒಂಜರಬೈಲು ಸಮೀಪದ ಪಡೀಲ್ನಲ್ಲಿ ಒಂದು ಮನೆಯಲ್ಲಿ ಬಹಳ ವಿಶೇಷವಾಗಿ ತಂಪು ಪಾನೀಯದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲಿ ಸೇವೆಯ ರೂಪದಲ್ಲಿ ಇವತ್ತು ನಿನ್ನೆ ಮಾಡಿದ್ದಲ್ಲ, ಬದಲಾಗಿ ಸುಮಾರು 27 ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. 27 ವರ್ಷಗಳಿಂದ ಈ ತಂಪು ಪಾನೀಯದ ಸೇವೆಯನ್ನು ಮಾಡ್ತಾ ಇರುವಂತಹದ್ದು ಈ ಮನೆಯ ವೈಶಿಷ್ಟ್ಯ. ಭಾಳ ವಿಶೇಷವಾಗಿ ನಾವೀಗ ನೋಡ್ತಾ ಇದ್ದೀವಿ, ಎಲ್ಲ ಪಾದಯಾತ್ರಿಗಳಿಗೂ ನೋಡಿ ಇಲ್ಲೆಲ್ಲ ತಂಪು ಪಾನೀಯ ಮಾಡಿಟ್ಟಿದ್ದಾರೆ. ಪುನರ್ಪುಳಿ ಜ್ಯೂಸು ಅದಾ ದಾದಾ ಪುನರ್ಪುಳಿ ಜ್ಯೂಸು ತಂದು ಮಾಡ್ತಿದ್ದಾರೆ. ಇಲ್ಲಿ ಏತು ಬಲ್ಪುಡ್ದು ಏತು ಡ್ರಮ್ ಅಂಡು ಎಷ್ಟು ಡ್ರಮ್ ಆಯಿತು ನಂಗೆ ಗೊತ್ತಿಲ್ಲ. ಅವರು 200 ಲೀಟ್ರದ ಏನು ಮಾಡ್ರಮ್ಮು 8 ಡ್ರಮ್ ಇಂಥದ್ದು 200 ಲೀಟ್ರಿನ 8 ಡ್ರಮ್ ಆಯಿತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಭಾಳ ವಿಶೇಷವಾಗಿ ಬಿಸಿಲಿತ್ತು, ಬಿಸಿಲಲ್ಲಿ ಬಹಳಷ್ಟು ಯಾತ್ರಾರ್ಥಿಗಳು ಬಂದು ಹೋದರು. ಏನು ಅನಿಸ್ತದಮ್ಮ? ಚಂದ ಕಾಣ್ತದೆ ನಮಗೆ, ಚಂದ ಕಾಣ್ತದೆ ಇಲ್ಲೆಲ್ಲ. ಯಾಕೆ? ಪಾದಯಾತ್ರೆ ಅಲ್ವಾ, ಪಾದಯಾತ್ರೆ ನಾವು ಕೊಡ್ತೇವೆ. ಖುಷಿ. ಅಮ್ಮ ನಮಸ್ತೆ. ನಮಸ್ತೆ. ಏನ್ ಚಾ ಒಂದು ಖುಷಿ ಬಲ್ಪುಡ್ದೆ ಮುಜ್ಜು 4 ದಿನ ಇಂಚು ಬರೋದು ಕೊರೋದಿಲ್ಲ. 4 ದಿನ ಹೇಗೆ ಇಲ್ಲೇ ಈ ಮನೆಯಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಬರ್ತಾರೆ, ಕುಡಿತಾರೆ, ಹೋಗ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ. ಖುಷಿ ಆಗ್ತದೆ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 27 ವರ್ಷ. 27 ವರ್ಷದಿಂದ. ಯಾಕೆ ನೀವು ಇದನ್ನು ಆರಂಭಿಸಿದ್ದು? ಯಾರು? ತಂದೆಯವರು ಆರಂಭಿಸಿದ್ದು. ಹೇಗೆ ಅವ್ರದ್ದು ಏನು ಯೋಚನೆಯಲ್ಲಿ? ಯೋಚನೆ ಏನಿಲ್ಲ, ಹರಕೆನೆಯಲ್ಲಿ ಇಲ್ಲ. ಅವರ ಫಸ್ಟಿಗೆ ಬರುವಾಗ ಇಲ್ಲಿ ದಾರಿ ಬದಿಯಲ್ಲಿ ಯಾರು ನೀರು ಬೆಲ್ಲ ಎಂತ ಕೊಲ್ಲಿಲ್ಲ ಅವರು ಕೇಳಿದ್ದಕ್ಕೆ. ನಾವು ಇಲ್ಲಿ ಫಸ್ಟಿಗೆ ಲಿಂಬೆ ಹುಳಿ ಸರ್ಬತ್ ಮಾಡಿಕೊಟ್ಟೆವು. ನಂತರ ಸಾಧಾರಣ ಜಾಸ್ತಿ ಜನ ಆಗಿ ಈಗ ಸಾಧಾರಣ ಲಕ್ಷಗಟ್ಟಲೆ ಆಗಿದೆ. ಈಗ ನೀವು ಆರಂಭಿಸಿದ ನಂತರ ಮನೆಯ ಬೆಳವಣಿಗೆ ಹೇಗಾಗಿದೆ? ಒಳ್ಳೆಯದಾಗಿದೆ. ದೇವರಿಂದ. ಹೌದು ಅಲ್ವಾ? ಹೌದು, ದೇವರ ಸೇವೆಯಿಂದ ನಮಗೆ ಖುಷಿ ತಂದಿದೆ. ಮನಸ್ಸಿಗೆ ನೆಮ್ಮದಿ. ಎಲ್ಲ ಮಂಜಸ್ವಾಮಿ. ಓಕೆ, ನೀವು ಒಬ್ಬರೇ ಮಾಡೋದು ಅಥವಾ ನಿಮ್ಮ ಇಡೀ ಮನೆಯವರು ಅಕ್ಕಪಕ್ಕದವರೆಲ್ಲ ಸಾಥ್ ಕೊಡ್ತಾರ? ಎಲ್ಲ ಮನೆಯವರು ಮಾತ್ರ ಎಲ್ಲ ಸಾಥ್ ಕೊಡ್ತಾರೆ. ಓಕೆ, ಇವರೆಲ್ಲರೂ ಯಾರು? ಇವರು ನಾವು ಸುಮಾರು ಒಂದು 20 ವರ್ಷದಿಂದ ಬರ್ತಾ ಇದ್ದೀವಿ. 28 ವರ್ಷ ಆಯ್ತಾ ಬಂತು. ಇವ್ರ ಸೇವೆ ದೊಡ್ಡದಾಗಿದೆ. ಬರೋ ಜನಕ್ಕೆ ಪ್ರಸಾದ ಆಗಲಿ, ಮತ್ತು ಜ್ಯೂಸ್ ಆಗಲಿ, ಅನುದಾನ ಆಗಲಿ, ಮತ್ತು ಅವರಿಗೆ ಮನೆ ಕಣ ಚಾಪೆ ಆಗಲಿ, ಒಂದು ವ್ಯವಸ್ಥೆ. ಧರ್ಮಾಧಿಕಾರಿ ಅವರು ಇವ್ರಿಗೆ ಸೇವೆ ನೋಡಿ ಮೆಚ್ಕೋಬೇಕು. ಸೇವೆ ಕೇಳಿದ್ರೆ ಯಾವತ್ತು ಏನು ಇಲ್ಲ ಅಂತ ಹೇಳಿದ್ದೇ ಇಲ್ಲ. ಪಾಪ ಏನು ಹೇಳಿದ್ರು ಕೊಡ್ತಾರೆ. ನಾವು ರಾತ್ರಿ 2 ಗಂಟೆ ಆಗಲಿ 1 ಗಂಟೆ ಆಗಲಿ ಯಾವಾಗ ಬಂದ್ರೆ ಏನು ಕೇಳಿದ್ರು ಕೊಡ್ತಾರೆ. ನಮಸ್ತೆ. ನೀವು ಆರಂಭಿಸಿದ್ದು? ಹೌದಾ? ಏನ್ ಹೆಸರು? ರಾಮನಾಯಕ್ ಅಂತ. ರಾಮನಾಯಕ್ ಅವರು ಆರಂಭಿಸಿದಂತಹ ಒಂದು ಸೇವೆ ತಂಪು ಪಾನೀಯವನ್ನು ಕೊಡುವಂಥದ್ದು. ಯಾಕೆ ನೀವು ಆರಂಭಿಸ್ಲಿಕ್ಕೆ ಕಾರಣ ಏನು? ಏನಿಲ್ಲ, ಸುಮ್ಮನೆ ಒಂದು 3 ಜನ ಬಂದದ್ದು ಫಸ್ಟಿಗೆ. ಮನೆ ಕಟ್ಟುವಾಗ ಸ್ವಲ್ಪ ಬಾಯಾರಿಕೆ ಕೊಡ್ತೀರಾ ಅಂತ ಕೇಳಿದ್ರು. ಕೊಟ್ಟೆ, ಬೆಲ್ಲ ನೀರು ಕೊಟ್ಟೆ. ನನ್ನ ಹತ್ರ ಇದ್ದಿತ್ತು ಲಿಂಬೆ ಹಣ್ಣು, ಸರ್ಬತ್ ಮಾಡಿ ಕೊಟ್ಟೆ. ಆಮೇಲೆ ಹೇಳಿದ್ರು ನಾವು ಬರುವ ವರ್ಷ ಇನ್ನು ಜಾಸ್ತಿ ಜನ ಬರ್ತವೆ ಅಂತ. ಆಯಿತು ಅಂತ ಹೇಳಿ ಹಾಗೆ ಬರ್ತಾ ಈಗ ಇಷ್ಟು ಜನ ಬರ್ತಾ ಇದ್ದಾರೆ. ಓಕೆ, ಈಗ ಏನು ಅನಿಸ್ತದೆ? ಸಾವಿರಾರು ಜನರು ಬರ್ತಾರೆ. ಅದು ನಮಗೆ ಖುಷಿ ಆಗ್ತದೆ. ಈಗ ನೀವು ಅದು ಈ ಕಾರ್ಯ ಮಾಡಿದ ನಂತರ ಹೇಗೆ ನಿಮ್ಮ ಮನೆಯಲ್ಲಿ ಬೆಳವಣಿಗೆ ಜಾಸ್ತಿ ಆಗಿದೆ? ಯಾವುದು ತೊಂದರೆ ಇಲ್ಲ. ಈಗ ಭಕ್ತಾದಿಗಳು ನಿಮ್ಮನ್ನು ಬಹಳ 20 ವರ್ಷದಿಂದ ನಮಗೆ ಗೊತ್ತುಂಟು, ನಾವು 15 ವರ್ಷದಿಂದ ನೋಡಿದ್ದೀವಿ, 20 ವರ್ಷದಿಂದ ನೋಡಿದ್ದೀವಿ, ಬಹಳ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಫ್ರೆಂಡ್ಸ್ ತರ ಆಗ್ಬಿಟ್ಟಿದಾರಲ್ಲ? ಹೌದು, ಅವರು ಬಂದ್ರೆ ಮಾತಾಡದೆ ಹೋಗೋದಿಲ್ಲ. ನಾವು 15 ವರ್ಷದಿಂದ ಬರ್ತಾ ಇದ್ದೇವೆ. ಸ್ವಾಮಿ ಅವರ ಆಶೀರ್ವಾದ ತಗೊಳ್ದಲ್ಲೇ ನಾವು ಹೋಗಲ್ಲ. ಯಾವತ್ತು ಒಳ್ಳೇದಾಗ್ತದೆ. ಒಳ್ಳೆ ಮನಸ್ಸು ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾರೆ. ಮನೆಯವರೆಲ್ಲರೂ ಅಷ್ಟೇ. ನೀವು ಎಷ್ಟು ಗ್ಲಾಸ್ ಆದ್ರೂ ಕುಡಿಬೋದು. ನಾನು ಒಂದ್ ದಿವಸ ನೋಡ್ಬೇಕಂತ 25 ಗ್ಲಾಸ್ ಕುಡಿದಿದ್ದೇನೆ. ಯಾರು ಇನ್ನೂ 2 ಗ್ಲಾಸ್ ಕುಡಿ ಅಂತಾನೆ ಕೊಡ್ತಾರೆ ಹೊರತು ಯಾರು ಮಕ ನೋಡಲ್ಲ, ಮುನುಸ್ ಮಾಡಲ್ಲ. ಯಾವಾಗ ಬೇಕಾದ್ರೂ ಬರ್ಬೋದು. ತುಂಬಾ ಅಷ್ಟು ಒಳ್ಳೆ ಜನ. ಒಳ್ಳೇದಾಗುತ್ತೆ. ಸ್ವಾಮಿ ಮಂಜುನಾಥ ಸ್ವಾಮಿ ಆಶೀರ್ವಾದ ಯಾವತ್ತೂ ಎಲ್ಲರ ಮೇಲೂ ಇರ್ಲಿ ಅಂತ ನಾವು ಕೇಳ್ಕೊಂತೀವಿ. ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಹೌದು. ನಿಮಗೆ ಗೊತ್ತು ಇಲ್ಲಿ ಒಂದು ಜ್ಯೂಸ್ ಸೆಂಟರ್ ಇದೆ ಅಂತ? ನಾವು ಇದನ್ನ ನಂಬಿಯೇ ಬರ್ತೀವಿ. ಇಲ್ಲಿ ನಾವೆಲ್ಲೇ ಇಲ್ಲ ಅಂತಂದ್ರು ಇಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ಇದನ್ನ ನಂಬಿ ಎಷ್ಟೋ ಜನ ನಮ್ಮ ಹಾಗೆ ಎಷ್ಟೋ ಜನ ಬರ್ತಾರೆ. ಈ ಮಾತು ಕೇಳಿದಾಗ ಏನು ಖುಷಿ ಆಗ್ತದೆ.
ನನಗೆ ಖುಷಿ ಆಗುತ್ತೆ. ನೀವೆಂತ ಹೇಳಿದ್ರಿ? ಇಲ್ಲಿ ಬಂದು 24x7 ಫುಲ್ಲಾಗೆ ಇಲ್ಲ ಅನ್ನಂಗಿಲ್ಲ. ಇಲ್ಲ ಅನ್ನಂಗಿಲ್ಲ. ನೀವೆಂತ ಚಾಕೆಲ್ಲ ಇಟ್ಕೊಂಡಿರಿ? ನಾನು ಅಲ್ಲಿ ಬಟ್ಟಲ್ಲ ನಾವು ವರ್ಷ ಬಂದು ಇಲ್ಲಿ ಬರೋ ಜನಗಳಿಗೆ ಎಲ್ಲ ಬಂದ್ಬಿಟ್ಟು ಅನ್ನದಾನ ಸಮರ್ಪಣೆ ಬಂದು ಇವರು ಕೈ ಜೋಡಿಸಿ ಸಾಮಾನು ಮಾಡಿಕೊಟ್ಟಿರ್ತಾರೆ. ಅದರಿಂದ ನಾವು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ರೈಸ್ ಎಲ್ಲ ಗ್ರೂಪಲ್ಲಿ ನಾವು ಇಲ್ಲಿ ವರ್ಷ ಇಲ್ಲಿ ಎಲ್ಲರೂ ಬಂದವ್ರಿಗೆ ಅನ್ನ ಸಮರ್ಪಣೆ ಮಾಡ್ತೀರಿ. ಇದಕ್ಕೆ ಲೀಡ್ರ್ ಇವರು. ಹೌದಾ? ಇಲ್ಲಿ ನೋಡಿ, ಒಂದು ಕಡೆಯಿಂದ ನಮ್ಮ ಊರಿನವ್ರದ್ದು ತಂಪು ಪಾನೀಯ ಸೇವೆ ಆದರೆ ಮತ್ತೊಂದು ಕಡೆಯಿಂದ ಎಲ್ಲರೂ ಸೇರಿಕೊಂಡು ಅನ್ನದಾನದ ಸೇವೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಮಹಾಶಿವರಾತ್ರಿಯ ಮುಂದಿನ ದಿವಸ ಅಂದರೆ ಈ ಮಹಾಶಿವರಾತ್ರಿಯ ಮೊದಲ ದಿವಸ ಇಲ್ಲಿ ಅನ್ನದಾನ ಸೇವೆ ನಡೆಯುತ್ತೆ ಅಲ್ವಾ? ಯಾವಾಗಲೂ ನಡೀತಿತ್ತು. ಎಷ್ಟು ವರ್ಷದಿಂದ? ನಾವು 17 ವರ್ಷದಿಂದ ಬರ್ತಾ ಇದ್ದೀವಿ. 17 ವರ್ಷದಿಂದ ಬರ್ತಾ ಇದ್ರಿ. ನೋಡು, ಅಲ್ಲಿ ಬಾಣಸಿಗರು ಈಗಾಗಲೇ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅನ್ನ ಬೇಯಿಸ್ತಾ ಇದ್ದಾರೆ. ಏನು ಸರ್, ಏನು ವಿಶೇಷ? ಈಗ ಇದು ಸಾಂಬಾರು ಸರ್, ತರಕಾರಿ ಸಾಂಬಾರು. ಬೆಳಗ್ಗೆ ಪಲಾವು ಮತ್ತೆ ಬೆಳಗ್ಗೆ ಕೇಸರಿ ಬಾತು ಮತ್ತೆ ಉಪ್ಪಿಟ್ಟು. ನಾಳೆ ಬೆಳಗ್ಗೆ ಅಂತ? ನೆನ್ನೆ ಇವತ್ತು ಬೆಳಗ್ಗೆ ನಾಳೆ ಬೆಳಗ್ಗೆ ದೇವ ದರ್ಶನ. ಇದು ನಿಮ್ಮ ಇಡೀ ಟೀಮಿಗ ಅಥವಾ ಎಲ್ಲರಿಗೂ? ಎಲ್ಲರಿಗೂ ಇಲ್ಲೇ ಇದಾರಲ್ಲ. ಅಲ್ಲ, ನಿಮ್ಮ ಟೀಮ್ ಎಲ್ಲಿದ್ದು? ನೀವು ಯಾವ ಊರು? ನಮ್ದು ಬೆಂಗಳೂರು. ಎಷ್ಟು ದಿನ ಜರ್ನಿ ಟೋಟಲ್? 5 ದಿನ. 5 ದಿವಸ ಬೆಂಗಳೂರಿಂದ ಬರ್ತೀರಿ ಇಲ್ಲಿಗೆ? ವೆಹಿಕಲ್ ನೀವು ವೆಹಿಕಲ್ ಅಲ್ಲಿ ಬಂದಿರ್ತೀವಿ. ಭಕ್ತಾದಿಗಳು ಬರ್ತಾ ಇರ್ತಾರೆ, ನಡ್ಕೊಂಡ್ ಬರ್ತಾ ಇರ್ತಾರೆ. ಸೇವೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ನೋಡಿ, ಇದು ವಿಶೇಷವಾದಂಥದ್ದು. ನಾವು ಈಗ ಇವತ್ತಿಗೆ 8ನೇ ದಿವಸ ಮನೆಯವರೆಲ್ಲ ಸೇರಿಕೊಂಡು ಮತ್ತೆ ಹತ್ತಿರದವರು ಬರ್ತಾರೆ ಇದನ್ನು ಕೊಡಲಿಕ್ಕೆ. ಡೇ ನೈಟ್ 24 ಗಂಟೆ ನಿಲ್ಲಿಸಲಿಕ್ಕಿಲ್ಲ. ರೆಡಿ ಮಾಡಿ ಬಂದವರಿಗೆ ಜ್ಯೂಸ್ ಕೊಟ್ಟು, ಇಲ್ಲಿ ರಾತ್ರಿ ಟೈಮಿಗೆ ಎಲ್ಲಿ ಸಿಗುವುದಿಲ್ಲ ಕುಡಿಲಿಕ್ಕೆ ನೀರು ಸಹ ಸಿಗುವುದಿಲ್ಲ. ಇಲ್ಲಿ ಏನು ಬಂದರೂ ನಾವು ಇಲ್ಲಂತೆ ಇದ್ದದನ್ನು ಕೊಡ್ತೇವೆ. ಮಲಗಲಿಕ್ಕೆ ಚಾಪೆ ಇದ್ದದನ್ನು ಮತ್ತು ಕುಡಿಯಲಿಕ್ಕೆ ಜ್ಯೂಸು. ಯಾರಾದರೂ ಬಂದು ಊಟ ಇಲ್ಲ ಅಂತ ಕೇಳಿದರೆ ಊಟ ಸಹ ಕೊಡ್ತೇವೆ. ನಿನ್ನೆ ಸಹ ಕೊಟ್ಟಿದ್ದೇವೆ ಸ್ವಲ್ಪ ಜನಕ್ಕೆ. ಅವರು ಊಟ ಒಂದು ಕೊಡ್ಬೋದು ಅಂತ ಹೇಳಿದರು. ಇವತ್ತು ಮಧ್ಯಾಹ್ನ ಸಹ ಒಂದು ಊಟ ಎಲ್ಲ ಮಾಡಿ ಅನ್ನದಾನ ಮಾಡಿದ್ದಾರೆ. ಹಾಗೆ ಇದು ನೋಡಿ, ಇದು ಸೇವೆಯ ವಯಸ್ಸಾದವರು ಇವರಿಗೆ ನಾವು ಯಾವಾಗೇ ಬರಲಿ ಒಂದು ಜ್ಯೂಸೇ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಮನೆ ಕಣ ಚಾಪೆ ಆಗಲಿ ಎಲ್ಲ ಕೊಡ್ತಾರೆ ನಮಗೆ. ಮತ್ತೆ ಇಲ್ಲಿ ಸ್ವಾಮಿಯವರ ದರ್ಶನ ತಕ್ಕ ಹೋಗೋ ತಕ್ಕ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ. ನಾವು ಇವ್ರಿಗೋಸ್ಕರ ಬರ್ತೀವಿ. ಇವ್ರ ಜ್ಯೂಸ್ ಒಂಥರ ಇದು ಜ್ಯೂಸ್ ಅಮ್ಮ ಅಂತಾನೆ ಕೂಗ್ತೀವಿ ನಾವು. ಏನ್ ಹೆಸರು? ಜ್ಯೂಸ್ ಅಮ್ಮ ಅಂತಾನೆ ಕೂಗ್ತೀವಿ. ಜ್ಯೂಸ್ ಅಮ್ಮ ಐತೆ, ನಿಮ್ಮನ್ನ ಜ್ಯೂಸ್ ಅಮ್ಮ ಅಂತ ಕರೀತಾರೆ ಅಂತ ಏನ್ ಹೇಳ್ತೀರಿ? ನಾನೇನು ಎಲ್ಲ ದೇವ್ರದ್ದು. ನೀವೀಗ ಜ್ಯೂಸ್ ಅಮ್ಮ ಆದ್ರಿ ಅಲ್ಲ? ಹೌದು, ತೊಂದ್ರೆ ಇಲ್ಲ. ಜ್ಯೂಸ್ ಅಮ್ಮ ಅಲ್ಲ? ಹೌದು, ಖುಷಿ ಆಗ್ತದೆ. ಖುಷಿ ಆಗ್ತದೆ ನೋಡ್ಲಿಕ್ಕೆ. ಗೌಜಿ, ಹೌದು, ಗದ್ದಲ, ಹೌದು, ಗಮ್ಮತ್ತು ಗಮ್ಮತ್ತು ಎಲ್ಲ ಇದೆ ನೋಡಿ. ಅವ್ರು ಜ್ಯೂಸ್ ಅಮ್ಮ ಆದ್ರು ನೋಡಿ. ಎಲ್ಲರೂ ಕೂಡ ಜ್ಯೂಸ್ ಕುಡಿತಾ ಇದ್ದಾರೆ. ಇಲ್ಲಿ ಒಂದಷ್ಟು ಜನ ಬಂದು ವಿರಾಮನ ಪಡಿತಾ ಇದ್ದಾರೆ. ದೂರದ ಊರಿನಿಂದ ಬಂದಂಥವ್ರು ಜ್ಯೂಸ್ ಕುಡಿದು ವಿರಾಮವನ್ನು ಪಡಿತಿರುವವರು ಒಂದಷ್ಟು ಜನ ಇದ್ದಾರೆ. ಅವ್ರನ್ನ ಮಾತಾಡಿಸ್ಬೇಕು. ಹೇಗಿತ್ತು ಜ್ಯೂಸು? ಹೇಗಿತ್ತು? ಚೆನ್ನಾಯ್ತಾ? ಓಕೆ, ಇಲ್ಲಿ ಇದ್ದಾರೆ ಮೇಡಮ್. ಹೇಗಿತ್ತು ಜ್ಯೂಸ್? ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ರೆಸ್ಟ್ ಮಾಡಕ್ಕೆ ಏನ್ ಅನ್ಸುತ್ತೆ? ಏನು ಅನ್ಸಲ್ಲ. ಎಲ್ಲಿಂದ ಬಂದಿರಿ? ಬೇಲೂರು. ಹೇಗೆ ಜರ್ನಿ? ತುಂಬಾ ಚೆನ್ನಾಗಿತ್ತು. ಆಗಿದೆಯಾ? ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ಜರ್ನಿ. ಸೌಕರ್ಯ ಎಲ್ಲ ಫುಲ್ ಚೆನ್ನಾಗಿದೆ. ಬಟ್ ಅದು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ರೋಡ್ ಸೈಡ್ ಗಲೀಜ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಬರ್ತಾರೆ ಹೋಗ್ತಾರೆ, ದಯವಿಟ್ಟು ಅದೊಂದು ಕೆಲಸ ಮಾತ್ರ ಮಾಡಬೇಡಿ ಅಂತ ಅಷ್ಟೇ ವಿನಂತಿ. ಜನ ನಾವು ಬರ್ತೀವಲ್ಲ, ನಾವು ಹೇಳಿದ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಾರೆ ಕ್ಲೀನ್, ಅವರು ಕ್ಲೀನಾಗಿ ಇರ್ಲಿ. ಎಸ್ ನೋಡಿ, ಎಲ್ಲರೂ ಕೂಡ ಇಲ್ಲಿ ಜ್ಯೂಸು ಪಡಿತಾ ಇರುವಂಥದ್ದು. ನೋಡಿ, ಅಲ್ಲಿ ಜ್ಯೂಸು ಹಾಕ್ತಾ ಇರುವಂಥವ್ರನ್ನ ಮಾತಾಡಿಸುವ. ಸಬಾಸ್ ನೋಡಿ ಹೇಗೆ ಜ್ಯೂಸ್ ಹಾಕ್ತಿದ್ದಾರೆ. ಪುನರ್ಪುಳಿ ಜ್ಯೂಸ್, ಮಜ್ಜಿಗೆ ಆಯಿತು. ಸೂಪರ್. ಇದು ಬಹಳ ವಿಶೇಷ ಏನಂತಂದರೆ, ಎಸೆನ್ಸ್ ಅಲ್ಲ, ಇದು ಪುನರ್ಪುಳಿಯ ಓಡಿನಲ್ಲೇ ಮಾಡಿದ ಓಡು ಉರುಂಗಾದು ನೀರು ಬೇಯ್ಪಾಡು, ನೀರು ಸಕ್ಕರೆ ನೀರು ನೀರು ಪಾಡ್ದು ಎಂಕ್ಲ
ಇಲ್ಲ ಕೇವಲ ಇದರಲ್ಲಿ ಕೊಡೋದಲ್ಲ ನೋಡಿ, ಇದು ಭಾರಿ ವಿಶೇಷ. ಪುನರ್ಪುಳಿ ಇದು ಎಸೆನ್ಸ್ ಅಲ್ಲ, ಕೋಕಮ್ ಜ್ಯೂಸು ಎಸೆನ್ಸ್ ಇಂದ ಮಾಡೋದಲ್ಲ. ಭಾರಿ ಗಮನಿಸಬೇಕಾದಂಥ ಅಂಶ. ಎಸೆನ್ಸ್ ಅಲ್ಲ, ಇದು ಪುನರ್ಪುಳಿಯ ಓಡು ಅಂತ ಕರಿತೀವಿ. ಅಂದರೆ ಅದರ ಸಿಪ್ಪೆಯನ್ನು ಒಣಗಿಸಿ ಅದನ್ನು ಶುದ್ಧೀಕರಿಸಿ ಅದರಿಂದಲೇ ಮಾಡೋದು. ಒರ್ಜಿನಲ್ ಪುನರ್ಪುಳಿಯ ಸಿಪ್ಪೆಯಿಂದ ಮಾಡುವಂಥ ಜ್ಯೂಸ್. ಬಹಳ ವಿಶೇಷ ಏನು ಅಂತಂದರೆ, ಒಂದು 10-20 ಸಾವಿರ ಜನಕ್ಕೆ ಜ್ಯೂಸ್ ಮಾಡ್ತಾರೆ ಅಂತಂದರೆ, ಅದು ಕೂಡ ಒರಿಜಿನಲ್ ಸಿಪ್ಪೆಯಿಂದ ಮಾಡ್ತಿದ್ದಾರೆ ಅಂತಂದರೆ ಅದರ ಶ್ರಮ ಬಹಳ ದೊಡ್ಡದು. ಇಂಚೆ ಹೀಗೆ ತುಂಬಿ ಸೀಸೆ ಕೊಡ್ತೀರಾ? ದೊಡ್ಡದು ತಂದರೆ ಎಷ್ಟು ದೊಡ್ಡದು ತಂದ್ರು ಸರ್? ಎಷ್ಟು ಸಾಧಾರಣ ದುಡ್ಡು ಕೊಡ್ತೀವಿ ನಾವು. ಸಾಧಾರಣ ನೋಡಿ, ಫುಲ್ ಆಗ್ಲಿಲ್ಲ ಅಂತೇಳಿ ಫುಲ್ಲೇ ಮಾಡ್ತಿದ್ದಾರೆ. ಆಯ್ತು, ಬನ್ನಿ ಸ್ವಲ್ಪ ಹಿಂದಾಗಿ ಸರ್. ವೆರಿ ಗುಡ್. ಚೆನ್ನಾಗಿತ್ತು, ಒಳ್ಳೇದು. ಎಡ್ಡೆ ಉಂಡು ಬರ್ಪುಂಡು ಯಾನ್ ಬೇಲೂರು ಯಾನ್ ಕಲ್ತಿನಪುರ ಮಂಗಳೂರು ಕಾರ್ಕಳ ಪುತ್ತೂರು ಅಂದ. ಓಕೆ, ಗೊತ್ತುಂಡು ಸುದ್ದಿ ಬಿಡುಗಡೆ ಪುತ್ತೂರು ಗೊತ್ತುಂಡ? ಸುದ್ದಿ ಬಿಡುಗಡೆ ಗೊತ್ತುಂಡು, ಓದುದಾರೆ ಅಂದ. ಅಲ್ಪದ ಸ್ಟೂಡೆಂಟ್ ವಿವೇಕಾನಂದ ದಾದ ಕಲ್ತೀನಿ ವಿವೇಕಾನಂದ ಪಿ ಯು ಕಲ್ತೀನಿ ವಿವೇಕಾನಂದ ಬೊಕ್ಕ ಕಾರ್ಕಳ ಕಾರ್ಕಳ ಎಂಚ ತುಳುಲ ನಿಕಲ ಕನ್ನಡಲ ಎಡ್ಡೆ ಉಂಡು ಖುಷಿ ಆಪುಂಡು Okay. ಎಡ್ಡೆ ಜನಕ್ಲು. ಓಕೆ, ಈಗ ಪಾದಯಾತ್ರೆ ಎಂಚ ಪಾದಯಾತ್ರೆ ಸೋಕಾಂಡು ಖುಷಿ ಸರಿ ನೀಟ್ ಇತ್ತೆ ಮೂಲ ಬನ್ನ ಜ್ಯೂಸು ಮಜ್ಜಿಗೆ ಒಂದು ಬರುತ್ತು ದಾದಪ್ಪ ನೋಡು. ಏನಂದ್ರೆ ಅವ್ರೊಂದು ಒಳ್ಳೇದು ಮಾಡ್ಬೇಕಂತ ಅನ್ಕೊಂಡಿದಾರಲ್ಲ, ಅದು ಖುಷಿ ಆಗತ್ತೆ. ಎವ್ರಿ ಟೈಮ್ ಎವ್ರಿ ಇಯರ್ ಮಲ್ತೊಂದಲ್ಲ ರಾತ ಖುಷಿ ಆಪುಂಡು. ಸಿಂಪಲ್. ಓಕೆ, ಥ್ಯಾಂಕ್ ಯು. ಇದು ಇಲ್ಲಿನವರ ಮಾತು. ಬಹಳ ವಿಶೇಷವಾಗಿ ಪುನರ್ಪುಳಿ ಜ್ಯೂಸ್ ಉಚಿತ ಸೇವೆ. ಸೇವಾಕರ್ತರು ಶ್ರೀಮತಿ ಅಪ್ಪಿ ರಾಮನಾಯಕ ಮತ್ತು ಮಕ್ಕಳು ಪಡೀಲ್ ಮನೆ. ಇದು ಸೇವಾಕರ್ತರು ಮಾಡ್ತಿರುವಂಥದ್ದು. ಬಹಳ ವಿಶೇಷವಾಗಿ ಇಲ್ಲಿ ಈ ಒಂದು ಪುನರ್ಪುಳಿಯ ಸೇವೆ ನಡೀತಾ ಇದೆ. ಇದು ಇಂದು ನಿನ್ನೆಯಾದಲ್ಲ, 27 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರುವಂಥ ಸೇವೆ. 27 ವರ್ಷಗಳಿಂದ ನಿರಂತರವಾಗಿ ಬರ್ತಾ ಇರುವಂಥ ಪಾದಯಾತ್ರಿಗಳು ಅಲ್ಲೆಲ್ಲೂ ಏನೂ ಇಲ್ಲದಿದ್ರು ಇಲ್ಲೊಂದು ಜ್ಯೂಸ್ ಇರ್ತದೆ ಅನ್ನುವಂಥ ಖುಷಿಯಲ್ಲೇ ಬರ್ತಾರೆ. ಎಲ್ಲರೂ ಕೂಡ ಇಲ್ಲಿಗೆ ಬಂದು ಅವರನ್ನು ಮಾತನಾಡಿಸಿ ರಾಮನಾಯಕರದ್ದು ಆಶೀರ್ವಾದವನ್ನು ಪಡೆದು, ಜೊತೆಗೆ ಅವ್ರ ಹತ್ರ ಮಾತನಾಡಿಸಿ ಪ್ರೀತಿಯಿಂದ ಇಲ್ಲೇ ಒಂದಷ್ಟು ಜನ ಅಡುಗೆಯನ್ನು ಮಾಡಿ ಅನ್ನದಾನ ಸೇವೆಯನ್ನು ಈ ಮನೆಯ ಮೂಲಕ ಮಾಡಿ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪಾದಯಾತ್ರೆ ಕೇವಲ ಭಕ್ತನ ಮನೆಯಿಂದ ನೇರವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕಲ್ಲ, ಬದಲಾಗಿ ಪಾದಯಾತ್ರೆ ಭಕ್ತನ ಮನೆಯಿಂದ ಅಲ್ಲಲ್ಲಿ ಹಲವಾರು ಸೇವೆಗಳ ಮೂಲಕ ಸಾಗ್ತಾ ಇದೆ ಅನ್ನುವಂಥದ್ದು ಬಹಳ ವಿಶೇಷ. ದಿವಾಕರ್ ಎಂಕೆ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಪಡೀಲ್, ಒಂಜರಬೈಲು, ಮುಂಡಾಜೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.
Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.